ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೇನೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತಿನ ನಮ್ಮ ಅತಿಥಿ ಮೂರ್ತಿ ತುಂಬ ಚಿಕ್ಕದು, ಆದರೆ ಅಡುಗೆಯಲ್ಲಿ ಎಷ್ಟು ಪಳಗಿದೆ ಅಂತ ನಾವು ಕೂಡ ಇವತ್ತು ನೋಡಬೇಕು. ನಾನು ಅಡುಗೆ ಮಾಡ್ತೀನಿ ಅಂತ ಬಂದಿದ್ದಾರೆ. ಸೊ ಮನಸ್ವಿ ಅವರು ತುಂಬ ಪುಟ್ಟ ಹುಡುಗಿ, ನೋಡಬೇಕು ಯಾವ ಅಡುಗೆ ಮಾಡ್ತಾರೆ, ನಮಗೆ ಯಾವ ರೀತಿಯಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ. ಅದು ಕುಕ್ಕಿಂಗ್ ವಿದೌಟ್ ಫೈರಾ, ಕುಕ್ಕಿಂಗ್ ವಿತ್ ಫೈರಾ, ನನಗೂ ಕೂಡ ಗೊತ್ತಿಲ್ಲ. ಸೊ ನೋಡೋಣ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಮನಸ್ವಿ, ವೆಲ್ಕಮ್ ಟು ದ ಶೋ. ಎಸ್ ಮನಸ್ವಿ, ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? 6th ಸ್ಟ್ಯಾಂಡರ್ಡ್. ಅರೆ ಬಾಪ್ರಿ, ಇವಾಗಲೇ ಅಡುಗೆದೆಲ್ಲ ತುಂಬ ಇಂಟ್ರೆಸ್ಟ್ ಇದೆಯಾ? ಸೊ ನಮ್ಗೆ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇರೋದು? ನವರಾತ್ರಿ ಉಂಡೆ ಮತ್ತು ಇದು ಪ್ಯಾನ್ ಕೇಕ್, ಎಗ್ಲೆಸ್. ವೆರಿ ನೈಸ್. ಯಾರು ಹೇಳ್ಕೊಟ್ಟಿದ್ದು? ಅಮ್ಮ. ಅಮ್ಮ ಹೇಳ್ಕೊಟ್ಟಿದ್ದ? ಸ್ವೀಟ್ ಅಜ್ಜಿ ಹೇಳ್ಕೊಟ್ಟಿದ್ದು. ಸ್ಕೂಲಲ್ಲಿ ಇಷ್ಟೇ ಮೇಲೆಗೆ ಮಾತಾಡೋದು ಅಥವಾ ಫ್ರೆಂಡ್ಸ್ ಎಲ್ಲ ಸಿಕ್ಕುವಾಗ ಜೋರು ಇರುತ್ತಾ? ಜೋರು ಇರುತ್ತೆ. ಹಾಗಾದರೆ ನಾವಿಬ್ಬರು ಫ್ರೆಂಡ್ಸ್ ಆಯಿತಾ? ಹಾಂ, ಆರಾಮ್ಸೆ ಮಾತಾಡ್ಬೋದು. ಓಕೆ. ಸೊ ಇದು ಕುಕ್ಕಿಂಗ್ ವಿತ್ ಫೈರ್, ವಿದೌಟ್ ಫೈರಾ? ವಿತ್ ಫೈರ್. ಅರೆ ಬಾಪ್ರೆ, ಅಮ್ಮ ಬಿಡ್ತಾರಾ ವಿತ್ ಫೈರ್ ಕುಕ್ಕಿಂಗ್ ಮಾಡೋದಕ್ಕೆ? ಅಮ್ಮ ಮಾಡುವಾಗ ಹೋಗಿ ಉಪದ್ರ ಎಲ್ಲ ಮಾಡಲಿಕ್ಕಿದೆಯಾ? ಇಲ್ಲ, ಪಾಪದ ಹುಡುಗಿಯ. ಸರಿ, ನೋಡೋಣ ನಿಮ್ಮ ಕುಕ್ಕಿಂಗ್ ಹೇಗಿದೆ. ಅಮ್ಮ ಹೇಳ್ಕೊಟ್ಟಿದ್ದಾಗೆ ಥೇಟಾಗಿ ಮಾಡ್ತೀರಾ ಅಥವಾ ಏನಾದರೂ ಚೇಂಜಸ್ ಇರುತ್ತಾ? ನಾನು ನಿಮಗೆ ಅಸಿಸ್ಟ್ ಮಾಡ್ತೀನಿ. ಓಕೆ, ಬನ್ನಿ. ಎಸ್ ಮನಸ್ವಿ, ಸೊ ನಮಗೀಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇರೋದು? ನವರಾತ್ರಿ ಉಂಡೆ. ನವರಾತ್ರಿ ಉಂಡೆ. ಸೊ ನಾನು ಕೂಡ ಚಿಕ್ಕ ಪುಟ್ಟ ಮಗು ಜೊತೆಗೆ ಈಗ ಅಡುಗೆಯನ್ನು ಕಲಿಯುವಂಥ ಒಂದು ಸಮಯ. ಎಸ್, ಹೇಗೆ ಸ್ಟಾರ್ಟ್ ಮಾಡೋಣ? ಪ್ಯಾನ್ ಬೇಕಾ? ಇದಕ್ಕಿನ್ನು ಶುಗರ್ ಹಾಕಬೇಕು, 2 ಟೇಬಲ್ ಸ್ಪೂನ್. ಫಸ್ಟ್ ಶುಗರ್ ಹಾಕೊಳ್ಳೋದಾ? ಓಕೆ. ವಾಟರ್ ಬೇಕು. ಹಾಕ್ಲಾ? ಎಷ್ಟು ಹಾಕಬೇಕು? 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತೀನಿ, ಆಯಿತಾ? ಹಾಂ, ಇನ್ನು ಬೇಕಾ? ಸ್ವಲ್ಪ. ಹಾಂ, 2 ಟೇಬಲ್ ಸ್ಪೂನ್. ಇದು ಏನು ಕ್ಯಾರಮಲೈಸ್ ಮಾಡೋದಾ? ಸ್ಟಿಕ್ಕಿ. ಓಕೆ, ಅದೇ ಕ್ಯಾರಮಲೈಸ್ ಮಾಡೋದು ಅಂತ ಹೇಳೋದು. ಓಕೆ, ಇದು ಇಷ್ಟನಾ? ಚಿಕ್ಕದು ಮಾಡಲಾ? ಇಷ್ಟನೇ ಇದು ಯಾವುದು? ನವರಾತ್ರಿ ಉಂಡೆ. ಅಷ್ಟಮಿ ಉಂಡೆ ನಾನು ಕೇಳಿದ್ದೀನಿ, ನವರಾತ್ರಿ ಉಂಡೆ ಇದು ಫಸ್ಟ್ ಟೈಮ್ ಕೇಳೋದು. ಸೊ ನವರಾತ್ರಿಯಲ್ಲಿ ಬೇರೆನೇ ಸಪ್ರೇಟ್ ಟೈಪ್ ಉಂಡೆ ಮಾಡ್ತಾರಾ? ಮನೇಲಿ ಯಾವಾಗಲೂ ಇದನ್ನು ಮಾಡ್ತಾರಾ ಅಥವಾ ಹೊಸದಾಗಿ ಮಾಡೋವಂಥದ್ದು? ಹೊಸದಾಗಿ ಮನೇಲಿ ಅಡುಗೆ ಎಲ್ಲ ಮಾಡ್ತೀವಿ. ಯಾವ ಅಡುಗೆ? ಕೇಕ್, ಪಿಜ್ಜಾ. ವೆರಿ ನೈಸ್. ಕೇಕ್, ಪಿಜ್ಜಾ ಎಲ್ಲ ಮಾಡ್ತೀಯ? ವೆರಿ ಗುಡ್. ಸೊ ಯಾರಿಗೆ ಮಾಡಿ, ಯಾರಿಗೆ ಫಸ್ಟ್ ಕೊಡೋದು? ಫಸ್ಟ್ ನಾನೇ ತಿನ್ನೋದು. ಯಾರಿಗೆ ಮಾಡಿಕೊಡ್ಬೇಕಲ್ವಾ? ಮಾಡ್ಕೊಡ್ಬೇಕಾದ್ರೆ ದೊಡ್ಡವರು ತಿಂತಾರೆ ಅಲ್ಲ? ಸ್ಟಿಕ್ಕಿ. ಹಾಂ, ಓಕೆ. ಇನ್ನು ಇದು ಪೌಡರ್ಡ್ ಕ್ಯಾಶ್, 50 ಗ್ರಾಮ್ಸ್. 50 ಗ್ರಾಮ್ಸ್.
ಈಗ ಮನಸ್ವಿ ಇದು ಮಿಕ್ಸ್ ಮಾಡಲಾ? ಅಲ್ಲ ಮನಸ್ವಿ, ಸ್ಕೂಲಲ್ಲಿ ಇದಿದೆಯಾ ಕುಕ್ಕಿಂಗ್ ಇದು ನಿಮಗೆ? ವಿತ್ ಫೈರಾ ವಿದೌಟ್ ಫೈರ್ ಇದೆಯಾ? ಯಾವುದು ವಿತ್ ಫೈರಾ? ವಿದೌಟ್ ಫೈರ್. ವಿದೌಟ್ ಫೈರ್. ಓಕೆ, ವಿತ್ ಫೈರ್ ಕೊಡಲ್ಲ. ಮಿಲ್ಕ್ ಪೌಡರ್. ಓಕೆ, ನಾನು ಮಿಕ್ಸ್ ಮಾಡಲಾ? ಸುಟ್ಟೋಗ್ತದೆ. ಗೀ ಹಾಕ್ಬೇಕು. ಓಕೆ, ಸೊ ನೀನು ಟ್ರೈ ಮಾಡಿದ್ದು ಅಜ್ಜಿಗೆ ಕೊಡ್ತೀಯ. ಯಾರೀಗ ಅಜ್ಜ ಫೇವ್ರೇಟಾ ಅಜ್ಜಿ ಫೇವ್ರೇಟಾ? ಅಜ್ಜಿ. ಅಜ್ಜಿ ಫೇವ್ರೇಟಾ? ಯಾಕೆ? ಅಜ್ಜಿ ಹಾಂ, ಮುದ್ದು ಮಾಡ್ತಾರೆ ಅಜ್ಜಿ. ಸೊ ಮನಸ್ಸು ಏನು ಮಾಡಿದ್ರು ಖುಷಿ ಆಗುತ್ತೆ ಅಜ್ಜಿಗೆ ಅಲ್ಲ? ಸ್ವಲ್ಪ ನೀರು ಹಾಕ್ಬೇಕಾ? ನಾ ಮಿಕ್ಸ್ ಮಾಡಲಾ? ಮಾಡ್ತೀಯಾ? ಸೊ ಮನೇಲಿ ಈ ಥರ ಏನಾದರೂ ಸ್ಪೆಷಲ್ ನಾನು ವಿತ್ ಫೈರ್ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದರೆ ಯಾರು ಜೊತೆಗೆ ಹೆಲ್ಪಿಗೆ ಇರ್ತಾರೆ? ಅಜ್ಜಿ ಇರ್ತಾರೆ. ಅಜ್ಜಿ ಪುಳ್ಳಿ ಭಾರಿ ಕಿಚನಲ್ಲಿ ಕರಾಮತ್ ಮಾಡ್ತೀರಿ ಅಲ್ವಾ? ಎದುರ್ತಾರೆ, ಬಿಡಲ್ಲ ಅಲ್ಲ? ಬಿಡ್ತಾರ? ಅರೆ ವಾ. ಬೇರೆ ಏನೆಲ್ಲ ಅಡುಗೆ ಮಾಡಿದ್ದಿ ಹಾಗಾದರೆ? ಕೇಕ್ ಮಾಡಿದ್ದೆ. ಕೇಕ್? ಹಾಂ, ಆಗಲೇ ಹೇಳಿದೆಲ್ಲ, ಕೇಕ್ ಪಿಜ್ಜಾ ಎಲ್ಲ. ಸ್ವೀಟ್ ಮಾಡಿ ಮಿಕ್ಸ್ ಮಾಡಲ ನಾನು? ಆಫ್ ಮಾಡಿ. ಆಫ್ ಮಾಡುದಾ? ಯಾಕೆ ಇದು ಮಿಕ್ಸ್ ಆಗಬೇಕಾ ಇನ್ನೂ? ಬೇಡವಾ? ಸಾಕಾ? ಓಕೆ, ಆಫ್ ಮಾಡಿ. ಡನ್. ನೆಕ್ಸ್ಟ್ ಇನ್ನು ಅದನ್ನು ರೋಲ್ ಮಾಡಬೇಕು. ಉಂಡೆ ಮಾಡಲಿಕ್ಕೆ ಬಿಸಿ ಬಿಸಿಯೇ ರೋಲ್ ಮಾಡ್ಲಿಕ್ಕೆ ಆಗ್ತದಾ? ಸ್ವಲ್ಪ ತಣ್ಣಗಾಗಬೇಕು. ಸರಿ, ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಎಸ್, ಬೇಗ ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ? ಸ್ವಲ್ಪ ತಣ್ಣಗಾಗಬೇಕು. ಅದು ತಣ್ಣಗಾಗ್ತಾ ಇರಲಿ. ಮನಸ್ವಿ, ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಓಕೆ, ಸೊ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಕೂತ್ಕೊಂಡು ಬರೀ ಮ್ಯಾಥ್ಸೇ ಕಲಿಯೋದು, ಬೇರೆ ಸಬ್ಜೆಕ್ಟ್ಸ್ ಎಲ್ಲ? ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಇದೆಯಾ? PM. ಪ್ರೈಮ್ ಮಿನಿಸ್ಟರ್. ಅರೆ ಬಾಪ್ರೆ, ನೀನೇನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಈ ಒಂದು ಎಪಿಸೋಡ್ ನಾನು ಯಾವಾಗಲೂ ಆವಾಗ ತೋರಿಸ್ತಾ ಇರ್ತೀನಿ, ಆಯಿತಾ? ಸೊ ಆಲ್ ದ ಬೆಸ್ಟ್. ವೆರಿ ಗುಡ್. ಸೊ ನಮ್ಮ ದೇಶವನ್ನು ನೋಡ್ಕೊಳ್ಬೇಕು ಅನ್ನೋ ಅಲ್ವಾ? ವೆರಿ ಗುಡ್. ಸೊ ಯಾಕೆ ಈ ಥಾಟ್ ಬಂತು PM ಆಗಬೇಕು ಅಂತೇಳಿ? ಏಮ ಅಲ್ಲ, PM ಆಗಬೇಕು ಅಂದ್ರೆ ಎಲ್ಲರೂ ಡಾಕ್ಟರ್ ಆಗಬೇಕು, ಬೇರೆ ಬೇರೆ ಹೇಳ್ತಾರೆ. ಸೊ ನೀನು PM ಆಗಬೇಕು ಡೈರೆಕ್ಟ್ ಮೇಲೆ. ಯಾಕೆ ಅದು? ಸುಮ್ಮನೆ ಹೇಗೆ? ಯಾರನ್ನು ನೋಡಿ ಆ ಇನ್ಸ್ಪಿರೇಷನ್? ಮೋದಿ ಅಜ್ಜನ ನೋಡಿ ನಿಮಗೆ ಇನ್ಸ್ಪಿರೇಷನ್ ಸಿಗ್ತಾ? ವೆರಿ ಗುಡ್. ಸೊ ಮೋದಿ ಇಡೀ ದೇಶವನ್ನು, ನಮ್ಮ ದೇಶವನ್ನು ಮೇಲೆ ಇನ್ನಷ್ಟು ತಂದಿದ್ದಾರೆ. ಸೊ ನೀನು ಕೂಡ ಅದೇ ದಾರಿಯಲ್ಲಿ ಇನ್ನಷ್ಟು ನಮ್ಮ ದೇಶವನ್ನು, ನಮ್ಮ ದೇಶದ ಹೆಸರನ್ನು ಮೇಲೆ ತಂದು. ವೆರಿ ಗುಡ್. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳೋದು. ಸೊ ಉಂಡೆ ಕೂಡ ನಿನ್ನ ಸೈಜಲ್ಲೇ ಇದೆ, ಚಿಕ್ಕ ಚಿಕ್ಕದು. ದಸರಾ ಹಬ್ಬದ ರಜೆಯಲ್ಲಿದೆಯಾ? ಏನೆಲ್ಲ ಮಾಡಿದೆ ಈಗ? ಕ್ರಾಫ್ಟ್ ಮತ್ತು ಡ್ಯಾನ್ಸ್. ಯಾವ ಡ್ಯಾನ್ಸ್? ಭರತನಾಟ್ಯಂ ಕಲಿತಿದ್ಯಾ? ವೆರಿ ಗುಡ್. ಎಲ್ಲಿ? ಯಾರು ಟೀಚರ್? ಶಾಲಿನಿ ಆತ್ಮಭೂಷಣ್. ಇದು ಎಲ್ಲಿ ಇವ್ರದ್ದು ಕ್ಲಾಸಸ್? ವಿಟ್ಲದಲ್ಲಿ. ಓಕೆ. ಸೊ ಕ್ರಾಫ್ಟಲ್ಲಿ ಏನೆಲ್ಲ ಮಾಡಿ ಆಯಿತು ಈಗ? ಅದು ಹೋಮ್ವರ್ಕ್ ಕೊಟ್ಟಿದ್ದ ಅಥವಾ ಮನೇಲಿ ಇಂಟ್ರೆಸ್ಟಲ್ಲಿ ಮಾಡೋದು? ಮನೇಲಿ. ಸೊ ಹೋಮ್ವರ್ಕ್ ಏನು ಕೊಟ್ಟಿಲ್ಲ? ಮಾಡಿ. ಏನು ಹೋಮ್ವರ್ಕ್? ಎಸ್ಸೆ ಒಂದೊಂದು ಕ್ವಶನ್ ಪೇಪರ್ ಎಲ್ಲ ಮಾಡಿ ಬರಲಿಕ್ಕೆ. ಕ್ವಶನ್ ಪೇಪರ್ ಎಲ್ಲ ಕೊಡು. ಮತ್ತೆ ಪುನಃ ಎಕ್ಸಾಮ್ ಆದಮೇಲೆ ಮತ್ತೆ ಪುನಃ ಎಸ್ಸೆ ಅದು ಬರೀಲಿಕ್ಕಿದೆಯಾ? ಯಪ್ಪ, ಇದಂತೂ ಇದೆ ಅಲ್ವಾ ಮನಸ್ವಿ? ನಾವು ಸ್ಕೂಲ್ಗೆ ಹೋಗುವಾಗಲೂ ಹಾಗೇನೆ, ರಜೆಯಲ್ಲಿ ಆರಾಮ್ಸೆ ಇರಲಿ ಅಂತ ಬಿಡೋದೇ ಇಲ್ಲ ಈ ಟೀಚರ್ಸ್. ಮನೆಯಲ್ಲೂ ಕೂತು ಕೂಡ ಮತ್ತೆ ಪುನಃ ಬರೀರಿ ಅದೇ ಎಕ್ಸಾಮ್. ನಾವೆಲ್ಲ ಬರೀವಾಗ ಬೈಕೊಳ್ತಾ ಇದ್ವಿ, ಎಕ್ಸಾಮಲ್ಲಿ ಬರ್ದಾಗಿದೆ ಮತ್ತೆ ಪುನಃ ಯಾಕೆ ಅದನ್ನೇ ಬರೆಯೋದಕ್ಕೆ ಕೊಡ್ತಾರೆ ಅಂತ. ನೀನು ಹಾಗೆ ಮನಸ್ಸಲ್ಲಿ ಬೈತೀಯ? ಇಲ್ಲ. ಈಗ ನಾನು ಬ್ಯಾಡ್ ಸ್ಟೂಡೆಂಟ್ ಆಗ್ತಾ ಇದ್ದೀನಿ, ನೀನು ಗುಡ್ ಸ್ಟೂಡೆಂಟ್ ಆಗ್ತಿದ್ದೀನಿ. ಸೊ ಬೈಕೊಳ್ಳಲ್ಲ. ಒಂದ್ಸರಿ ಎಕ್ಸಾಮ್ ಆಗಿದೆಲ್ಲ ಮತ್ತೆ ಪುನಃ ಬೇಕಾ ಬರೆಯೋದು? ಬೇಡ. ಮತ್ತೆ ಮನಸ್ಸಲ್ಲಿದೆ, ಬಾಯಲ್ಲಿಲ್ಲ ಅಲ್ಲ. ನಾನು ನೋಡು ಬೆಂದಾಸಾಗಿ ಹೇಳಿದೆ. ಮನಸ್ಸಲ್ಲೇ ಹೇಳ್ಕೊಳ್ತಾ ಇರ್ತಾಳೆ, ನಿಮ್ದೆಲ್ಲ ಆಗಿದೆ, ನಾವು ಮತ್ತೆ ಪುನಃ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಅಲ್ವಾ?
ನವರಾತ್ರಿ ಉಂಡೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿನ್ನ ಹಾಗೆ ಇದೆ ಇದು, ಪುಟ್ಟ ಪುಟ್ಟ ಉಂಡೆ. ಥ್ಯಾಂಕ್ ಯು ಸೋ ಮಚ್ ಮಗ. ಸೊ ನವರಾತ್ರಿಗೆ ಸ್ಪೆಷಲ್ ಆಗಿ ನಮ್ಮ ಪುಟ್ಟ ಒಂದು ದುರ್ಗೆ ಈ ಒಂದು ರೆಸಿಪಿಯನ್ನು ಮಾಡಿಕೊಟ್ಟಿದ್ದಾಳೆ, ಅದು ಕೂಡ ನವರಾತ್ರಿ ಉಂಡೆ. ಯಾವ ಥರ ಇದನ್ನು ಮಾಡೋದು ಮತ್ತೊಮ್ಮೆ ನೋಡಿ. ನವರಾತ್ರಿ ಉಂಡೆ ತಯಾರಿಸುವ ವಿಧಾನ. ಮೊದಲು ಸಕ್ಕರೆಗೆ ಅದರ ಸರಿ ಪ್ರಮಾಣದಷ್ಟು ನೀರು ಹಾಕಿ ಪಾಕ ಬರುವವರೆಗೂ ಕುದಿಸಿ. ನಂತರ ಅರ್ಧ ಕಪ್ ಗೋಡಂಬಿ ಪುಡಿ, ಹಾಲಿನ ಪುಡಿ ಅರ್ಧ ಕಪ್ನಷ್ಟು, 1-2 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಹುರಿಯಿರಿ. ಆನಂತರ ಸ್ವಲ್ಪ ನೀರು ಹಾಕಿ ಕಲಸುತ್ತಾ ಬೇಯಿಸಿ. ತಣ್ಣಗಾದ ನಂತರ ತುಪ್ಪ ಹಾಕಿ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಯಾದ ನವರಾತ್ರಿ ಉಂಡೆ ತಯಾರು. ಸೊ ಪುಟ್ಟ ಪುಟ್ಟ ಕೈಯಿಂದ ತಯಾರಾದಂತಹ ನವರಾತ್ರಿ ಉಂಡೆ ತಯಾರಾಯಿತು. ಸೊ ನೆಕ್ಸ್ಟ್ ರೆಸಿಪಿ ಅವಳದ್ದೇ ಏನೋ ಇನ್ನೊಂದು ಸ್ಪೆಷಲ್ ರೆಸಿಪಿ ಯಾವುದು ಅಂತ ನೋಡಬೇಕು. ತಯಾರಿ ಮಾಡ್ಕೊಳ್ತಾ ಇದ್ದಾಳೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ಟಿ. ಸೊ ಮನಸ್ವಿ ಮಾಡಿದಂಥ ಪುಟ್ಟ ಪುಟ್ಟ ನವರಾತ್ರಿ ಲಡ್ಡು ತಯಾರಾಗಿದೆ. ಸೊ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮನಸ್ವಿ ಎಲ್ಲ ರೆಡಿ ಮಾಡ್ಕೊಂಡಾಯ್ತಾ? ಈಗ ಯಾವ ರೆಸಿಪಿ? ಎಗ್ಲೆಸ್ ಪ್ಯಾನ್ ಕೇಕ್. ಹಾಂ, ಎಗ್ಲೆಸ್ ಪ್ಯಾನ್ ಕೇಕ್. ಓಕೆ, ಸೊ ಹೇಗೆ ತಯಾರಿಸೋದು? ಇದಿಷ್ಟನಾ ನಿನಗೆ? ಇದಿಷ್ಟ? ಸರಿ, ಸ್ಟಾರ್ಟ್ ಮಾಡೋಣ. 1 ಕಪ್ ಮೈದಾ. ಓಕೆ, ಇದು ಯಾರೇ ಹೇಳ್ಕೊಟ್ಟಿದ್ದು ಮನಸ್ವಿ? ಇದು ನಾನೇ ಕಲಿತೆ. ಅರೆ ವಾ, ನೀನೇ ಕಲ್ತಿದ್ದ? ಇದು ಸುಮ್ಮನೆ ಯಾರಿಂದ ಕಲ್ತಿದ್ದು? ನಿಜ ಹೇಳಬೇಕು, ನಾವಿಬ್ಬರೇ ಇರೋದು. ಅಮ್ಮನಿಂದ. ಎಲ್ಲರೂ ನಾನೇ ಮಾಡಿದ್ದು ಅಂತ ಹೇಳ್ತಾರೆ ಅಂತೇಳಿ ನೀನು ಹಾಗೆ ಹೇಳಿದ? ಓಕೆ, ನೆಕ್ಸ್ಟ್ ಇನ್ನು ಶುಗರ್ 2 ಟೇಬಲ್ ಸ್ಪೂನ್. ಹಾಂ, ನೆಕ್ಸ್ಟ್ ಸ್ವಲ್ಪ ಸಾಲ್ಟ್. ಓಕೆ, ಚಿಟಿಕೆ ಉಪ್ಪು. ಮತ್ತೆ ಒಂದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ. ಮಿಕ್ಸ್. ಮತ್ತು ಮೆಲ್ಟೆಡ್ ಬಟರ್ 2 ಟೇಬಲ್ ಸ್ಪೂನ್. ಓಕೆ, ಮಿಲ್ಕ್ 1/2 ಕಪ್ ಫಸ್ಟ್. ಅಂದರೆ ಮೈದಾ ತಗೊಂಡ್ರೆ ಅದರದ್ದು ಹಾಫ್. ಓಕೆ, ಮತ್ತೆ ವಾಪಸ್ ಹಾಕ್ಲಿಕ್ಕೆ. ಮತ್ತೆ ಪುನಃ ಹಾಕ್ಲಿಕ್ಕಿದೆಯಾ? ಓಕೆ. ಸೊ ನೀನು ಯಾವ ಏಜಲ್ಲಿ ಇದು ಕುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಿ ಮನಸ್ವಿ? 4th ಅಲ್ಲ, ಅಮ್ಮ ಬಿಟ್ರ ಇದು ಕುಕ್ಕಿಂಗಿಗೆ? ಒಬ್ಬಳೇ ಮಾಡ್ತೀವಿ ಅಂತ ಹೇಳಿದೆ, ಆವಾಗಲ ಬಿಟ್ಟಿದ್ದಾರೆ. ಫಸ್ಟ್ ನೀನು ಯಾವ್ದು ರೆಸಿಪಿ ಮಾಡಿದ್ದು? ಯಾಕೆ ಇಂಟ್ರೆಸ್ಟ್? ಕೇಕ್ ಮಾಡಿ. ಫಸ್ಟ್ ಕೇಕ್ ಮಾಡಿದ್ದು? ಬಾಪ್ರೇ. ಸೊ ನಾವು ಅಡುಗೆ ಸ್ಟಾರ್ಟ್ ಮಾಡಿದ್ದೆ ನಾವು ದೊಡ್ಡವರಾದ್ಮೇಲೆ, ಅದರಲ್ಲೂ ಕೂಡ ಕಾಲೇಜ್ಗೆಲ್ಲ ಹೋಗುವಾಗ. ನೀನು 4th ಸ್ಟ್ಯಾಂಡರ್ಡಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ವೆರಿ ಗುಡ್. ಸೊ ಅದರಲ್ಲೂ ಕೂಡ ಆ ಡೌಟಲ್ಲೇ ಕೇಳಿದ್ದು ನಿನ್ಗೆ ಏನಾಗಬೇಕು ಅಂತ ಇಷ್ಟ ಅಂತೇಳಿ. ಬಟ್ ನಾನು ಅಂದ್ಕೊಂಡೆ ನೀನು ಶೆಫ್ ಆಗ್ಬೋದು ಅಂತೆಲ್ಲ ಹೇಳ್ತೀಯ ಅಂತ. ನೀನು ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ಗೆ ಹೊರಟೋಗ್ಬಿಟ್ಟೆ. ಸೊ ವೆರಿ ಗುಡ್. ಸೊ ಕ್ಲಾಸ್ ಯಾವುದು ಅಂತ ಹೇಳಿದೆ? ಯಾವ ಸ್ಕೂಲು ಮನಸ್ವಿ? ವಿಠಲ್ ಜೇಸಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ನಾವು ಇಟ್ಲಕ್ಕೆ ಬಂದು ನೋಡಬೇಕು ಎಲ್ಲಿ ಮನಸ್ವಿ ಎಲ್ಲಿದ್ದಾಳೆ ಅಂತ ಅಲ್ಲ? ಈಗ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಆಗಿದೆ ಬರಬೇಕು. ಓಕೆ, ನೆಕ್ಸ್ಟ್ ಪ್ಯಾನ್ ಇಟ್ಕೊಳ್ಳೋದು ಡೈರೆಕ್ಟ್. ಇದಕ್ಕೇನು ಆಯಿಲ್ ಹಾಕ್ಬೇಕಾ?
ಆಪ್ಷನಲ್ ಆಯಿಲ್ ಅಥವಾ ಗೀ. ಸರಿ, ಸೊ ಹಾಗಾದ್ರೆ ಈಗ ಗೀ ಇದೆ, ಗೀ ಹಾಕೊಳ್ಳೋದಾ? ಓಕೆ. ಲೀಟ್ 1 ಮಿನಿಟ್ ಕುಕ್ ಮಾಡಿ. ಸೊ ಕರೆಕ್ಟಾಗಿ ಅಡುಗೆ ಕಲಿಬೇಕಂದ್ರೆ ಒಂದು ಮಕ್ಕಳ ಹತ್ರ ಕಲಿಬೇಕು, ಯಾಕೆಂದರೆ ಎಲ್ಲವೂ ಕೂಡ ಪ್ರಮಾಣ. ಸೊ ಇಷ್ಟಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ 1 ನಿಮಿಷವೇ ಅದನ್ನು ಬೇಯಿಸಬೇಕು. ವೆರಿ ಗುಡ್. ಸೊ ಹೈ ಫ್ಲೇಮಾ ಲೋ ಫ್ಲೇಮಾ? ಲೋ ಫ್ಲೇಮ್. ಸೊ ಸ್ವಲ್ಪ ಲೋ ಇಡುವ. ಸೊ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದಾರಾ? ಅಕ್ಕ ಯಾವ ಕ್ಲಾಸ್? 9th. ಅಕ್ಕನೂ ಅಡುಗೆ ಮಾಡ್ತಾಳೆ? ಕಮ್ಮಿ. ಅಕ್ಕ ಕಮ್ಮಿಯಾ? ಲೇಜಿ ಗರ್ಲಿಯ? ಹಾಂ. ನೀನು ಮಾಡಿ ಅಕ್ಕನಿಗೆ ಕೊಡಲ್ವಾ? ಕೊಡ್ತೀವಿ. ಸೊ ಫಸ್ಟ್ ಅಜ್ಜಿ ತಿನ್ಬೇಕು, ಆಮೇಲೆ ಅಕ್ಕ. ಹಾಗೆ ಅಂತಿಲ್ಲ, ಯಾರು ಸಹ. ಓಕೆ. ಉಲ್ಟಾ ತಿರುಗಿಸ್ಲಿಕ್ಕಿದೆಯಾ? ಸೊ ಪುಟ್ಟ ಪುಟ್ಟ ಉಂಡೆ, ಪುಟ್ಟ ಪುಟ್ಟ ಪ್ಯಾನ್ ಕೇಕ್. ಸೊ ಅವಳ ಸೈಜ್ ನೋಡುವಾಗ ಗೊತ್ತಾಗ್ತದೆ ಮಕ್ಕಳು ಮಾಡಿದ್ದು ಅಂತ. ಬಟ್ ಐ ಆಮ್ ಇಂಪ್ರೆಸ್ಡ್, ಆಯಿತಾ? ಸೊ ಈ ಏಜಲ್ಲಿ ನೀನು ಈ ಥರ ಎಲ್ಲ ಕುಕ್ಕಿಂಗ್ ಮಾಡ್ತೀಯಲ್ಲ, ಐ ಆಮ್ ವೆರಿ ಇಂಪ್ರೆಸ್ಡ್. ವೆರಿ ಗುಡ್. ಸೊ ನಿನಗೆ ಶೆಫ್ ಆಗ್ಬೋದು. ಸೊ ನೀನು ಮಾಡೋ ರೀತಿ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು, ಪ್ರೈಮ್ ಮಿನಿಸ್ಟರ್ ಆಗದಿದ್ದರೆ ನೆಕ್ಸ್ಟ್ ಶೆಫ್ ಆಗಾಯ್ತಾ? ವೆರಿ ಗುಡ್. ಸೊ ಟೀಚರ್ಗೆ ಈ ಥರ ಎಲ್ಲ ಮಾಡಿ ತಗೊಂಡೋಗಿದೆಯಾ? ಇಲ್ಲ, ತಗೊಂಡು ಹೋಗೋ ಹಾಗಿಲ್ವಾ? ಹಾಗೆ ಹ್ಞೂ. ಇಷ್ಟು ಮೆಲ್ಲಿಗೆ ಮಾತಾಡಿದ್ರೆ ನಾನು ಹೀಗೆ ಬರಬೇಕು. ಹಾಂ, ಓಕೆ. ಸ್ವಲ್ಪ ಗಟ್ಟಿ ಮಾತಾಡಬೇಕು. ಅದು ಬಬಲ್ಸ್ ಬರೋದು. ಸೊ ಬಬಲ್ಸ್ ಬರಬೇಕು. ಇದು ನೋಡುವಾಗ ಸ್ವಲ್ಪ ನನಗೆ ಸೆಟ್ ದೋಸೆ ಇದೆ ಅಲ್ವಾ, ಆ ಥರ ಬಂದಿದೆ. ಸೊ ಇದು ಸ್ವೀಟ್ ಇರುತ್ತೆ. ನೈಸ್. ಮಾತಾಡ್ತಾ ಸೊ ಚೋಟ ಚೋಟ ಪ್ಯಾನ್ ಕೇಕ್ ರೆಡಿ ಆಯಿತು. ಓಕೆ. ಇದು ಚಾಕ್ಲೇಟ್ ಸಿರಪ್ಪಾ? ಓಕೆ. ಚಾಕ್ಲೇಟ್ ಸಿರಪ್ ಆಪ್ಷನ್ ಅಲ್ಲ. ಸೊ ಇಲ್ದಿದ್ರೆ ಹನಿ ಹಾಕೊಳ್ಳೋದಾ? ದೊಡ್ಡವ್ರಿಗಾದರೆ ನ್ಯಾಚುರಲ್ ಸ್ವೀಟ್ನರ್, ಇದು ಚಿಕ್ಕ ಮಕ್ಕಳಿಗಾದರೆ ಆರ್ಟಿಫಿಷಿಯಲ್ ಸ್ವೀಟ್ನರ್. ಎಗ್ಲೆಸ್ ಪ್ಯಾನ್ ಕೇಕ್. ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಮಾಡುವಾಗ ಅದಷ್ಟೇ ನೀಟ್ನೆಸ್, ಅದು ಕೂಡ ಮುಖ್ಯ. ಬರೀ ಕುಕ್ಕಿಂಗ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಎಲ್ಲ ಅಲ್ಲಿ ಚೆಲ್ಲಾಡಿ ಮಕ್ಕಳಿಗೆ ಬಿಡೋದಕ್ಕೆ ಅದೇ ಭಯ. ನೀವು ಮಾಡ್ತಾ ಇರುವಾಗ ನಾನು ನೋಟಿಸ್ ಮಾಡ್ತಾಯಿದ್ದೀನಿ, ನೀಟಾಗಿ ಕ್ಲೀನಾಗಿ. ಸೊ ವೆರಿ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎಗ್ಲೆಸ್ ಪ್ಯಾನ್ ಕೇಕ್. ಸೊ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದಾರೆ ಅವ್ರಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇಫ್ ಸಪೋಸ್ ಇದಕ್ಕೆ ಸೋಡಾ ಆ್ಯಡ್ ಮಾಡೋ ಬದಲು ಎಗ್ಗನ್ನು ಕೂಡ ಆ್ಯಡ್ ಮಾಡಿ ಮಾಡ್ಬೋದು. ಸೊ ಯಾರೆಲ್ಲ ನಾನ್ ವೆಜಿಟೇರಿಯನ್ಸ್ ಅವ್ರಿಗಂತೂ ಆ ರೀತಿಯಾಗಿ ಮಾಡ್ಕೊಳ್ಬೋದು. ಸೊ ಎಗ್ಲೆಸ್ ಪ್ಯಾನ್ ಕೇಕ್ ನಮ್ಮ ಪುಟ್ಟ ಮನಸ್ವಿ ಮಾಡಿಕೊಟ್ಟಿದ್ದಾಳೆ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಎಗ್ಲೆಸ್ ಪ್ಯಾನ್ ಕೇಕ್ ತಯಾರಿಸುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟಿಗೆ ಸಕ್ಕರೆ 2 ಚಮಚ, ಚಿಟಿಕೆ ಉಪ್ಪು, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಬೆಣ್ಣೆ 2 ಚಮಚದಷ್ಟು, ಅರ್ಧ ಕಪ್ ಹಾಲು ಹಾಕಿ ಕಲಸಿಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಸವರಿ ಚಿಕ್ಕ ಚಿಕ್ಕ ದೋಸೆಯನ್ನು ಕಾಯಿಸಿಕೊಳ್ಳಿ. ಇದೇ ರೀತಿ 4 ರಿಂದ 5 ದೋಸೆಗಳನ್ನು ತಯಾರಿಸಿ. ಮೇಲಿನಿಂದ
ಜೇನುತುಪ್ಪ ಅಥವಾ ಚಾಕ್ಲೇಟ್ ಸಿರಪ್ ಉದುರಿಸಿ ಸರ್ವ್ ಮಾಡಿ ಎಗ್ಲೆಸ್ ಪ್ಯಾನ್ ಕೇಕ್. ಎಸ್ ಮನಸ್ವಿ, ಸೊ ನಿನಗೆ ಇದರಲ್ಲಿ ಯಾವುದು ಫೇವ್ರೆಟ್? ಇದು, ಅದನ್ನೇ ಟೇಸ್ಟ್ ಮಾಡಿ. ನಾನು ತಿಂತೀನಿ, ಮತ್ತೆ ನೀನು ಇಷ್ಟೆಲ್ಲ ನಾನು ಫಸ್ಟ್ ಕಟ್ ಮಾಡ್ತೀನಿ. ಸೊ ಇದನ್ನು ನಾವು ಟೇಸ್ಟ್ ನೋಡೋಣ. ಓಕೆ, ಎಸ್, ಹ್ಯಾವ್ ಹೇಗಾಗಿದೆ? ಆ್ಯಕ್ಚುಲಿ ಬೆಸ್ಟ್ ಕ್ರಿಟಿಕ್ಸ್ ಅಂದರೆ ಮಕ್ಕಳು. ಹೇಗಾಗಿದೆ ನೀ ಮಾಡಿದ್ದು? ನನಗಂತೂ ತುಂಬ ಇಷ್ಟ ಆಯಿತು, ವೆರಿ ಟೇಸ್ಟಿ. ಇದು ನೋಡೋಣ. ಸೊ ನಿಮಗಿದ್ರಲ್ಲಿ ಹನಿ ಜೊತೆಗೆ ಇಷ್ಟನಾ ಚಾಕ್ಲೇಟ್ ಸಿರಪ್ ಜೊತೆ ತಗೋ? ಹನಿ ಜೊತೆಗೆ ಚಾಕ್ಲೇಟ್ ಸಿರಪ್ ಜೊತೆಗೆ ಎರಡೂ ಇಷ್ಟ. ವೆರಿ ಟೇಸ್ಟಿ. ಸೊ ಚಾಕ್ಲೇಟ್ ಸಿರಪ್ ಜೊತೆಗೆ ಬೇರೆಯೇ ಟೇಸ್ಟ್, ಹನಿ ಜೊತೆಗೆ ಬೇರೆಯೇ ಟೇಸ್ಟ್ ಇದೆ. ಸೊ ತುಂಬ ಚೆನ್ನಾಗಿದೆ, ವೆರಿ ಗುಡ್. ಸೊ ಪ್ಯಾನ್ ಕೇಕ್ ಎಷ್ಟು ಸ್ವೀಟ್ ಬೇಕು ಹಾಗೆ ಲೈಟಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿದೆ. ಇಂಪ್ರೆಸ್ಡ್. ತಗೊಳ್ಳೋಣ, ಇದು ತಗೋ ಬಾ. ಪುಟ್ಟಾಣಿ ಪುಟ್ಟಾಣಿ ಏನು ಲಡ್ಡು, ನವರಾತ್ರಿ ಲಡ್ಡು ತಗೋ. ವೆರಿ ವೆರಿ ಗುಡ್. ಸೊ ನೀನು ಶೆಫ್ ಆಗ್ಬೋದು. ಸೊ ಬೇರೆ ಏನು ಕಲಿಬೇಕು ಅಂತ ಇಲ್ಲ, ನೀನು ಕುಕ್ಕಿಂಗಲ್ಲೇ ಮೇಲೆ ಬಂದರೆ ಗ್ಯಾರಂಟಿ ಒಳ್ಳೆ ಹೆಸರು ಮಾಡ್ತೀವಿ. ತುಂಬ ಚೆನ್ನಾಗಿದೆ, ವೆರಿ ವೆರಿ ನೈಸ್. ಸೊ ಹೇಗೆ ಅನಿಸ್ತು ನಮ್ಮ ಕಿಚನಲ್ಲಿ? ಖುಷಿ ಆಯ್ತು. ಭಯ ಆಯಿತಾ? ಇಲ್ಲ ಸರ್, ಭಯ ಇಲ್ಲ, ಬರೀ ಇಷ್ಟಲ್ಲೇ ಆನ್ಸರ್. ವೆರಿ ನೈಸ್ ಮಗ, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಈ ಒಂದು ಹಾಬಿನ ಹಾಗೆ ಕಂಟಿನ್ಯೂ ಮಾಡಿ. ಓಕೆ. ಸೊ ನಮಗಂತೂ ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ಯಾ. ಸೊ ಫ್ರೈಯಿಂಗ್ದು ಕೂಡ ಮಾಡ್ತೀಯಾ ಅಡುಗೆ? ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಇದು ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಮಾತಾಡಬೇಕು ಅಂತ ಹೇಳಿದರೆ ಗಟ್ಟಿಯಾಗಿ ಊಟ ಮಾಡಬೇಕು. ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಓಕೆ. ಸೊ ಪುಟ್ಟ ಪುಟ್ಟ ಕೈಯಿಂದ ತಯಾರಾದಂಥ ಈ ಒಂದು ರೆಸಿಪೀಸ್ ತುಂಬ ಟೇಸ್ಟಿಯಾಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ದೊಡ್ಡವರು ಕೂಡ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡುವಾಗ ಕೆಲವೊಂದು ಸಾರಿ ತಪ್ಪಾಗ್ಬೋದು. ಇದು ಆ ಪುಟ್ಟ ಕೈಯಿಂದ ಮಾಡಿದಂಥ ಆದರೂ ಕೂಡ ಅಷ್ಟು ಪರ್ಫೆಕ್ಷನ್ ಇದೆ, ತುಂಬ ಟೇಸ್ಟಿಯಾಗಿದೆ. ನೀವಂತೂ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.